ಬಂದರು ನಗರಿ ಮಂಗಳೂರಿಗೆ ಅರಣ್ಯ ನಾಶದಿಂದ ಎದುರಾಗಿರುವ ಭೀಕರ ಆಘಾತ. ನಗರದಲ್ಲಿ ಏರುತ್ತಿದೆ ಬಿಸಿಲ ತಾಪಮಾನ, ಕುಗ್ಗುತ್ತಿದೆ ಆಮ್ಲಜನಕದ ಪ್ರಮಾಣ, ಭಾರಿ ಕಟ್ಟಡಗಳ ಮುಂದೆ ನೆಲಸಮವಾದ ಅರಣ್ಯ. ಮಂಗಳೂರಿನಲ್ಲಿ ಪ್ರಸ್ತುತ ಎಷ್ಟು ಪ್ರಮಾಣದ ಅರಣ್ಯವಿದೆ ಗೊತ್ತಾ? ಕೇಳಿದರೆ ಅಚ್ಚರಿ ಆಗ್ತೀರಾ. ಈ ಬಗ್ಗೆ ಅಧ್ಯಯನವೊಂದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, 3 ದಶಕಗಳ ಹಿಂದೆ ಪರಶುರಾಮ ಸೃಷ್ಟಿಯ ತುಳುನಾಡಿನಲ್ಲಿ ಈ ಮಂಗಳೂರು ಪ್ರಕೃತಿ ಮಾತೆಯ ಹಸಿರು ಹೊದಿಕೆಯಲ್ಲಿ ಹೊದ್ದು ಮಲಗಿತ್ತು. ಕಣ್ಣು ಹಾಯಿಸಿದಷ್ಟು ದೂರ ಹಸಿರೇ ಹಸಿರಾಗಿತ್ತು. ಜಲ ಯಥೇಚ್ಛವಾಗಿದ್ದರೆ ಮಣ್ಣು ಸಮೃದ್ಧವಾಗಿತ್ತು. ಇದರಿಂದ ಇಲ್ಲಿನ ಪರಿಸರ ಕೂಡ ಅಷ್ಟೇ ತಂಪಾಗಿತ್ತು. ಆದರೆ ಇದೀಗ ಐತಿಹಾಸಿಕ ಸುಂದರ ಬಂದರು ನಗರಿ ಬರಡಾಗಿದೆ. ತಾಪಮಾನ ಏರಿ ಭೂಮಿ ಬಿಸಿಯಾದರೆ ಜಲ ಮಾಯವಾಗಿದೆ. ಕಾರಣ ಪರಿಸರ, ಅರಣ್ಯ ಭೂಮಿ ನಗರವಾಸಿಗಳ ಸ್ವಾರ್ಥಕ್ಕೆ ಬಲಿಯಾಗಿದೆ. ನಗರದ ಉಸಿರನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿದ್ದ ಮಂಗಳೂರು ಮಹಾನಗರ ಪಾಲಿಕೆ ಹಸಿರೇ ಉಸಿರು ಎಂಬ ಮಾತನ್ನು ಮರೆತಂತಿದೆ. ಅರಣ್ಯವನ್ನು ರಕ್ಷಿಸಿ, ಪರಿಸರ ಸಂರಕ್ಷಿಸಿ ಎಂಬ ಬರಹಗಳು ಕೇವಲ ಬ್ಯಾನರ್ ಫ್ಲೆಕ್ಸ್ಗಳಿಗೆ ಸೀಮಿತವಾದಂತಿದೆ. ಅರಣ್ಯವಿಲ್ಲದಿದ್ದರೆ ನಾವಿಲ್ಲ ಎಂಬ ಮಾತಿನ ಸತ್ಯಾಸತ್ಯತೆ ಇದ್ದರೂ ಅರಣ್ಯವನ್ನು ಉಳಿಸಲು ಮುಂದಾಗದೆ ಜಾನಕುರುಡಾಗಿದೆ ಆಡಳಿತ. ಅರಣ್ಯವಿಲ್ಲದ ಮಂಗಳೂರನ್ನೊಮ್ಮೆ ಊಹಿಸಿಕೊಳ್ಳಿ. ದೂರದ ದೆಹಲಿ, ಬೆಂಗಳೂರು ನಗರದ ಪರಿಸ್ಥಿತಿಯಂತೆ ಪ್ರಾಣಿ ಪಕ್ಷಿಗಳೇ ಇಲ್ಲದ ಮಂಗಳೂರಿನಲ್ಲಿ ಜನ ಉಸಿರಾಡಲು ಪರದಾಡುವ ಪರಿಸ್ಥಿತಿ ಇನ್ನು ಕೆಲವೇ ವರ್ಷಗಳಲ್ಲಿ ಎದುರಾಗಬಹುದಾಗಿದೆ. ಇದು ಆಶ್ಚರ್ಯ, ಆತಂಕವಾದರೂ ಕೂಡ ಕಟು ಸತ್ಯ. ಹೌದು, ಮಂಗಳೂರಿನಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕಾರದಲ್ಲಿ ಟ್ರೀ ಕೌಂಟ್ ಮಂಗಳೂರು ಎಂಬ ಪುಸ್ತಕವನ್ನು ಹೊರತರಲಾಗಿದೆ. ನಿಟ್ಟೆ ವಿಶ್ವವಿದ್ಯಾನಿಲಯದ ನುಕ್ಸರ್ ರಿಸರ್ಚ್ ಸೆಂಟರ್ನ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಸ್ಮಿತಾ ಹೆಗಡೆ ಇವರ ನೇತೃತ್ವದಲ್ಲಿ ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಸಹಕಾರದಿಂದ ನಗರದಲ್ಲಿ ಮರಗಳ ಲೆಕ್ಕ ಹಾಕಲಾಗಿತ್ತು. ಈ ಲೆಕ್ಕಾಚಾರದಲ್ಲಿ ಕಂಡುಬಂದ ಕಟು ಸತ್ಯವೇನೆಂದರೆ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಟ್ಟು 60 ವಾರ್ಡ್ನ 50 ವಾರ್ಡ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ 6.24% ಮಾತ್ರ ಮರಗಳಿವೆ. ಅದರಲ್ಲಿ 19,171 ವಿವಿಧ ಜಾತಿಯ ಮರಗಳಿವೆ. ಖಾಸಗಿ ಪ್ರದೇಶಗಳಲ್ಲಿ ಒಟ್ಟು 41.9% ಮರಗಳು ಇದೆ. ಇದು ಮುಂದಿನ ದಿನಗಳಲ್ಲಿ ಕಟ್ಟಡ ಅಥವಾ ಇತರೆ ಕಾಮಗಾರಿಗೆ ಅದು ಕೂಡ ಬಲಿಯಾಗುವ ಭೀತಿ ಎದುರಾಗಿದೆ. ಅರಣ್ಯಗಳೆಲ್ಲ ನಾಶವಾಗಿ ಈಗ ಉಳಿದಿರುವ ಅರಣ್ಯದಲ್ಲಿ 41% ಖಾಸಗಿ ಜಮೀನಿನಲ್ಲಿದೆ. ಆ ಮರಗಳು 1-2 ವರ್ಷಗಳಲ್ಲಿ ನಾಶವಾಗಿ ಹೋಗಬಹುದು. ಹಾಗೇನಾದರೂ ಆದರೆ ಇಲ್ಲಿ ಅರಣ್ಯ ಉಳಿಯುವುದು ಕೇವಲ 6.24%. ಅಂತಹ ಪರಿಸ್ಥಿತಿ ಬಂದರೆ ನಮ್ಮ ದುಸ್ಥಿತಿ ಏನಾಗಬಹುದು? ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಸ್ಮಿತಾ ಹೆಗ್ಡೆ ಅಂತ. ನಾನು ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ನುಕ್ಸರ್ ಅಂತ ಒಂದು ಸೈನ್ಸ್ ರಿಸರ್ಚ್ ಸೆಂಟರ್ ಇದೆ, ಅದರಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮಂಗಳೂರಿಗೆ ನಾನು ಫಸ್ಟ್ ಬಂದಿದ್ದು 1978. 1978 ಹಂಪನಕಟ್ಟೆ ಬಸ್ ಸ್ಟ್ಯಾಂಡಲ್ಲಿ ಇಳಿದಾಗ ಅಲ್ಲಿ ನನಗೆ ಫಸ್ಟ್ ಕಂಡಿದ್ದು ಒಂದು ಬಸ್ ಸ್ಟ್ಯಾಂಡ್ ಒಳಗೇ ಇರೋದು ಒಂದು ದೊಡ್ಡ ಮರ ಇತ್ತು, ಒಂದು ರೈನ್ ಟ್ರೀ. ಆ ಮರ ನೋಡಿ ಅದರ ಅಡಿಯಲ್ಲಿ ಸುಮಾರು ಬಸ್ ಪಾರ್ಕಿಂಗ್ ಇತ್ತು. ಸೊ ಆ ನೆನಪು ನಂದು ಫಸ್ಟ್ ಮಂಗಳೂರಿಗೆ ಬಂದ ನೆನಪು. ಮತ್ತು ಈಗ ನಾವು ಹಂಪನಕಟ್ಟೆ ನೋಡುವಾಗ ಒಂದು ಮರನೂ ಕಾಣೋದಿಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ನಾನೊಂದು ಸಂಶೋಧನೆ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ಈ ಒಂದು ತೀರ್ಮಾನ ಮಾಡಿದ ಮೇಲೆ ನನಗೆ ಇದು ಹೇಗೆ ಮಾಡೋದು ಅಂತ ಒಂದು ಐಡಿಯಾ ಬೇಕಿತ್ತು. ಈ ಐಡಿಯಾ ಹುಡುಕಿ ನಾನು ಹೋದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ TV ರಾಮಚಂದ್ರ ಅಂತ ಇದ್ದಾರೆ, ಅವರು ಇಂಥ ಒಂದು ಸರ್ವೆಯನ್ನು ಅವರ ಕ್ಯಾಂಪಸ್ಸಲ್ಲಿ ಕೂಡ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಮತ್ತು ಅವರು ಒಂದು ವರ್ಕ್ಶಾಪ್ ಮಾಡಿದರು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯಲ್ಲಿ. ಅದಕ್ಕೆ ಹೋಗಿ ನಾನು ಸೇರಿ ಹೇಗೆ ಈ ಮರ ಸರ್ವೆ ಮಾಡೋದು ಅದೆಲ್ಲ ನಾನು ಕಲ್ತ್ಕೊಂಡೆ. ಮತ್ತು ಲಾಸ್ಟ್ ಇಯರ್ ನವಂಬರ್ 2022 ಇಂದ ಕೆಲವು ವಾಲಂಟಿಯರ್ಸನ್ನು ತಗೊಂಡು ಈ ವಾಲಂಟಿಯರ್ಸ್ ನನಗೆ ಸೇಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜಿಂದ ಮಕ್ಕಳು ಸಿಕ್ಕಿದ್ರು,
ಆಳ್ವಾಸ್ ಕಾಲೇಜಿಂದ ಮತ್ತು ನಮ್ಮ NMMIT ಶಾಲೆ ಇಂಜಿನಿಯರಿಂಗ್ ಕಾಲೇಜಿಂದ ಮತ್ತು ನಮ್ಮದೇ ಆದ ನುಕ್ಸರಿಂದ ಎಲ್ಲ ವಾಲಂಟಿಯರ್ಸ್ ಸುಮಾರು 50 ವಾಲಂಟಿಯರ್ಸ್ ಒಟ್ಟಿಗೆ ಸೇರಿ ನಾವು ಈ ಸರ್ವೆಯನ್ನು ಸ್ಟಾರ್ಟ್ ಮಾಡಿದ್ರು. ಪ್ರತಿ ಸಂಡೇ ಬೆಳಿಗ್ಗೆ 5:30 ಪಂಪ್ವೆಲ್ ಸರ್ಕಲಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಕರ್ಕೊಂಡು ಆಟೋ ಮಾಡಿ ಅಥವಾ ಸ್ವತಃ ಒಂದು ವಾಹನದಲ್ಲಿ ಎಲ್ಲ ಕಡೆ ಹೋಗಿ ಮರ ಲೆಕ್ಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಗ ಈ ಮರ ಲೆಕ್ಕ ಎಲ್ಲ ಮಾಡಿದ ಮೇಲೆ ಎಲ್ಲರಿಗೆ ವಾಲಂಟಿಯರ್ಸ್ಗೆ ತಿಂಡಿ ತಿನ್ನಿಸ್ಬೇಕು, ಹೋಗೋದು ಬರೋದು, ದುಡ್ಡಿನ ಬಗ್ಗೆ ಸ್ವಲ್ಪ ಅನುಕೂಲ ಬೇಕಿತ್ತು. ಅದನ್ನು ನಿಟ್ಟೆ ಯೂನಿವರ್ಸಿಟಿ ನನಗೆ ಸ್ಪಾನ್ಸರ್ ಮಾಡ್ತು. ಸೊ ದಿಸ್ ಎಂಟೈರ್ ಸ್ಟಡಿ ವಾಸ್ ಸ್ಪಾನ್ಸರ್ಡ್ ಬೈ ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ. ಹಾಗಾಗಿ ಈ ಮಳೆಗಾಲದ ಮುಂಚೆ ಈ ಕೆಲಸ ಮುಗಿಬೇಕಿತ್ತು. ಲಾಸ್ಟ್ ಒಂದು ಪೇಪರಲ್ಲಿ ಬಂದಿತ್ತು June 5th ಒಳಗೆ ಈ ರಿಪೋರ್ಟ್ ರೆಡಿ ಆಗುತ್ತೆ ಅಂತ. ಆಗ ನನ್ನ ಮನಸ್ಸಲ್ಲಿ ಒಂದು ಸಿಂಗಲ್ 10 ಪೇಜದು ಒಂದು ರಿಪೋರ್ಟ್ ಮಾಡೋಣ ಅಂತ ಇತ್ತು. ಆದರೆ ಈಗ ನನ್ನ ಕೈಯಲ್ಲಿ 200 ಪೇಜಸ್ದು ಒಂದು ಬುಕ್ ಇದೆ. ಸೊ ಅದರಲ್ಲಿ ಪ್ರತಿಯೊಂದು ವಾರ್ಡ್, ಮಂಗಳೂರಲ್ಲಿ 60 ವಾರ್ಡ್ ಇದೆ, ಪ್ರತಿಯೊಂದು ವಾರ್ಡ್ ಬಗ್ಗೆ ನಾವು ಸಂಶೋಧನೆ ಮಾಡಿದ್ದೇವೆ. ಟ್ರೀ ಕೌಂಟನ್ನು ನವಂಬರ್ 1922ರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ರತಿ ಸಂಡೇ ಮಾತ್ರ ಹೋಗ್ತಾ ಇದ್ವಿ. ಆದರೆ ಈಗ 2023ಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮಾಡಬೇಕಾಯ್ತು. ಯಾಕಂದರೆ ತುಂಬ ಏರಿಯಾ ಇತ್ತು ಆ್ಯಂಡ್ ಎಲ್ಲ ಕವರ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತಿತ್ತು. ಮತ್ತು ಕೆಲವು ಏರಿಯಾದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಫುಲ್ ಟ್ರಾಫಿಕ್. ಫಾರ್ ಎಕ್ಸಾಂಪಲ್ ಆ ಬಂದರ್ ಏರಿಯಾದಲ್ಲಿ ನಾವು ರಾತ್ರಿ 11:30 ನಂತರ ಹೋಗ್ತಿದ್ವಿ. ಸೊ ದ್ಯಾಟ್ ಎಲ್ಲಿ ಟ್ರಾಫಿಕ್ ಇರೋದಿಲ್ಲ, ಜನನೂ ಇರೋದಿಲ್ಲ. ಮತ್ತು ನಮಗೆ ಸರ್ವೆ ಮಾಡುವಾಗ ತುಂಬ ಕೆಲವು ಪ್ರಾಬ್ಲಮ್ ಎಲ್ಲ ಬರ್ತಿತ್ತು. ಸರ್ವೆ ಮಾಡಲಿಕ್ಕೆ ಮರದ ಹತ್ತಿರ ಹೋದ ತಕ್ಷಣ ಲೋಕಲ್ ಇರುವ ಜನ ಎಲ್ಲ ಹೇಳೋದು, ಡೋಂಟ್ ಟಚ್ ದ ಟ್ರೀಸ್, ನಾವು ನಟ್ಟಿದ್ದು ಇದು, ಏನು ಮಾಡ್ತೀರಾ, ಕಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೀರಾ ಅಂತ ಒಂದು ಆಕ್ರೋಶ ಇರ್ತಿತ್ತು. ಸೊ ಇಟ್ ವಾಸ್ ವೆರಿ ವಂಡರ್ಫುಲ್ ಟು ಸಿ ದಟ್ ದ ಪೀಪಲ್ ಆಫ್ ಮ್ಯಾಂಗ್ಳೂರ್ ಡೂ ಕೇರ್ ಫಾರ್ ದ ಟ್ರೀಸ್ ಅರೌಂಡ್ ದೆಮ್. ಮತ್ತು ಒಂದು ಅನುಭವ ನನಗೆ ತುಂಬ ಇವಾಗಲೂ ಮನಸ್ಸಿಗೆ ಬೇಜಾರು ಅನಿಸ್ತಿತ್ತು. ವೆಲೆನ್ಷಿಯಾದಲ್ಲಿ ಒಂದು ಏರಿಯಾದಲ್ಲಿ ಒಂದು ಓಲ್ಡ್ ವುಮನ್ ವಾಕಿಂಗ್ ಮಾಡ್ತಿದ್ರು ಬೆಳಿಗ್ಗೆ 6:30ಗೆ. ಅವರು ಹೇಳಿದ್ರು, ನನ್ನ ಮನೆ ಎದುರುಗಡೆ ಒಂದು 4 ಮರ ಇದೆ, ಅದು ನನ್ನ ಮಕ್ಕಳೇ ಹಾಗೆ ನಾನು ನೋಡ್ಕೊಂಡಿದ್ದೀನಿ. ಈಗ ರಸ್ತೆ ಅಗಲೀಕರಣದಲ್ಲಿ ಅದು 4 ಮರ ಹೋಗ್ತಿದೆ, ಮೇಡಮ್ ಸ್ವಲ್ಪ ಪ್ಲೀಸ್ ಆ ಮರ ಒಂದು ಉಳಿಸಿಕೊಡ್ತೀರಾ ಅಂತ ಒಂದು ಕೇಳಿಕೊಂಡ್ರು. ಆಗ ನನಗೆ ತುಂಬ ಅಸಹಾಯಕ ಫೀಲ್ ಆಯಿತು. ಸೊ ಮರಗಳು ಅಂದ ತಕ್ಷಣ ಅದು ನಮಗೆ ನೋಡಲಿಕ್ಕೆ ಮಾತ್ರ ಚೆಂದ ಅಲ್ಲ, ಅದರ ಬಗ್ಗೆ ತುಂಬ ಜ್ಞಾನ ಇದೆ ಮಂಗಳೂರು ಜನಾಂಗದಲ್ಲಿ, ಮತ್ತು ತುಂಬ ಅದರ ಬಗ್ಗೆ ಕಾಳಜಿ ಕೂಡ ಇದೆ ಅಂತ ನನಗೆ ಅನಿಸ್ತದೆ. ಬೃಹತ್ ಕಟ್ಟಡಗಳು, ರಸ್ತೆಗಳು ಹೀಗೆ ಅಭಿವೃದ್ಧಿಯ ನೆಪದಲ್ಲಿ ಮಂಗಳೂರಿನಲ್ಲಿ ಅರಣ್ಯಗಳ ಮಾರಣ ಹೋಮವೇ ನಡೆದಿದೆ. ಕಟ್ಟಡ ಕಾಮಗಾರಿಗಳ ಆರ್ಭಟದಿಂದ ಅರಣ್ಯವು ನೆಲಕಚ್ಚಿ ಹೋದರೂ ನಿಯಮ ಪಾಲಿಸುವಲ್ಲಿ ಪಾಲಿಕೆ ಎಡವಿದೆ. ಅರಣ್ಯ ಇಲಾಖೆ ಮೌನಕ್ಕೆ ಜಾರಿದೆ. ಈಗಾಗಲೇ ಮಾಡಿರುವ ಸರ್ವೆ ಪ್ರಕಾರ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಇತರೆ ವಿಚಾರದಿಂದ ಮರಗಳ ನಾಶವಾಗಿ ಹವಾಮಾನ ವೈಪರೀತ್ಯಗಳು ಆಗ್ತಾ ಇದೆ. ನಗರದ ದೇರೆಬೈಲ್, ಡೊಂಗರಕೇರಿ, ಕದ್ರಿಕಂಬಳ ವಾರ್ಡ್ನಲ್ಲಿ ಮರಗಳ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು, ಈ ಭಾಗದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ 3% ತಾಪಮಾನ ಏರಿಕೆಯಾಗಿದೆ. ತಿರುವೈಲು, ಬಜಾಲ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಇಲ್ಲದೆ ಕಾರಣ ಇಲ್ಲಿ ಸರ್ವೆ ಪ್ರಕಾರ ತಾಪಮಾನ ಕಡಿಮೆಯಾಗಿದೆ. ಮಂಗಳೂರಿನಲ್ಲಿ ಬಿಸಿಲ ತಾಪಮಾನ ಹೆಚ್ಚಾಗುತ್ತಿರುವುದಕ್ಕೆ ಕಾರಣವೇನೆಂಬ ಸತ್ಯವನ್ನು ನಾವು ಅರಿತುಕೊಳ್ಳುವಲ್ಲಿ ಸೋಲುತ್ತಿದ್ದರೂ ಇಂತಹ ಪರಿಸ್ಥಿತಿ ಮುಂದುವರಿದರೆ ಕೆಲವೇ ವರ್ಷಗಳಲ್ಲಿ ಮಂಗಳೂರು ಮರುಭೂಮಿಯಾಗುವಂತಾಗುವುದರಲ್ಲಿ ಸಂಶಯವೇ ಇಲ್ಲ. 10-20 ವರ್ಷಗಳು ಕಳೆದರೆ ಮಂಗಳೂರು ಮಾನವ ವಾಸ ಯೋಗ್ಯವಲ್ಲದ ಪ್ರದೇಶವಾಗಿ ಘೋಷಿಸಲ್ಪಟ್ಟರೂ ಅಚ್ಚರಿಯಿಲ್ಲ. ಈಗ ನೀವು ಹೇಳ್ಬೋದು, ಡೆವಲಪ್ಮೆಂಟ್ಗೂ ಮರ ಕಡಿಲಿಕ್ಕೂ ಮತ್ತು ತಾಪಮಾನ ಹೆಚ್ಚಳಕ್ಕೂ ಏನು ಸಂಬಂಧ ಇದೆ ಅಂತ ಕೇಳಿದ್ರೆ, ನಮ್ಮ ಸ್ಟಡಿ ಪ್ರಕಾರ ಡೊಂಗರ್ಕೇರಿ, ಮಣ್ಣಾಗುಡ್ಡ ಮತ್ತು ದೇರೆಬೈಲ್ ನಾರ್ತಲ್ಲಿ 2 ಡಿಗ್ರಿ ರೈಸ್ ಇನ್ ಟೆಂಪ್ರೇಚರ್ ಆಗಿದೆ. 10 ವರ್ಷಗಳಲ್ಲಿ 2 ಡಿಗ್ರಿ ಟೆಂಪ್ರೇಚರ್ ರೈಸ್ ಆಗಿದೆ. ಸೊ ನಾವು ಮತ್ತು ಬಜಾಲ್ ಮತ್ತು ತಿರುವೇಲ್ ಈ ಏರಿಯಾದಲ್ಲಿ 1 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗಿದೆ. ಸೊ ಎಲ್ಲಿ ಜಾಸ್ತಿ ಆಗಿದೆ ಅಂತ ನೋಡ್ಲಿಕ್ಕೆ ಹೋದರೆ, ಎಲ್ಲಿ ಮನೆ ಬಡಾವಣೆಗಳು ಜಾಸ್ತಿ ಆಗಿದೆ, ಎಲ್ಲಿ ಕಾಂಕ್ರೀಟ್ ರಸ್ತೆಗಳು ಜಾಸ್ತಿ ಆಗಿದೆ, ಇಂಟರ್ಲಾಕ್ ಟೈಲ್ಗಳೆಲ್ಲ ಹಾಕಿದ್ದಾರೆ, ಎಲ್ಲೆಲ್ಲಿ ಕಾಂಕ್ರೀಟ್ ಇದೆ ಅಲ್ಲಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ನಾವು ಈಗ ಬಜಾಲ್ ಮತ್ತು ತಿರುವೆಲ್ಲಲ್ಲಿ ಅಲ್ಲಿ ಎಂಥದ್ದು ಡೆವಲಪ್ಮೆಂಟ್ ಅಂತ ನನ್ನ ಹೀಗೆ ಕಾಂಕ್ರೀಟ್ ರೋಡ್ ಎಲ್ಲ ಆಗಿದ್ದು ಕಡಿಮೆ, ಅಲ್ಲಿ ಟೆಂಪ್ರೇಚರ್ ಹಾಗೇ ಇದೆ. ಸೊ ಹಾಗಾಗಿ ನಾವು ಕಾಂಕ್ರೀಟ್ ಹಾಕಿದ ತಕ್ಷಣ
ಟೆಂಪ್ರೇಚರ್ ಇನ್ ದಟ್ ಪ್ಲೇಸ್ ಇನ್ಕ್ರೀಸಸ್, ಪಾಯಿಂಟ್ ನಂಬರ್ 1. ಸೆಕೆಂಡ್ ಏನಂತ ಹೇಳಿದ್ರೆ, ಆ ಕಾಂಕ್ರೀಟ್ ಹಾಕಲಿಕ್ಕೋಸ್ಕರ ಇದ್ದ ಮರಗಳನ್ನು ಕೂಡ ತೆಗಿತೇವೆ ನಾವು. ಸೊ ಮರಗಳಿಂದ ಬರುವ ಒಂದು ಆವೆ ಇದೆ, ಆ ಆವೆ ತಂಪಾಗಿ ಕೂಲಿಂಗ್ ಇರುತ್ತೆ ನಮಗೆ. ಸೊ ದೀಸ್ ಆರ್ ನ್ಯಾಚುರಲ್ ACs ನಮಗೆ. ಸೊ ಇದನ್ನು ತೆಗೆದು ನಾವು ಕಾಂಕ್ರೀಟ್ ಹಾಕುವಾಗ ನಾಟ್ ಓನ್ಲಿ ವಿ ಆರ್ ಇನ್ಕ್ರೀಸಿಂಗ್ ದ ಹೀಟ್, ಬಟ್ ವಿ ಆರ್ ಆಲ್ಸೋ ಮೇಕಿಂಗ್ ಶ್ಯೂರ್ ದಟ್ ಇಟ್ ಹೀಟ್ಸ್ ಮೋರ್ ಬೈ ರಿಮೂವಿಂಗ್ ದ ಟ್ರೀಸ್. ಸೊ ದ ಆಲ್ಟರ್ನೇಟಿವ್ ವುಡ್ ಬಿ, can we use some other materials which will help. ಸೊ ಎಲ್ಲೆಲ್ಲಿ ನಮಗೆ ಡೆವಲಪ್ಮೆಂಟ್ ಅಂತ ಕಾಣುತ್ತೆ ಅಲ್ಲಲ್ಲಿ ನಮಗೆ ಟೆಂಪ್ರೇಚರ್ ಇನ್ಕ್ರೀಸ್ ಬಂದಿದೆ. ಅರಣ್ಯದ ರಕ್ಷಣೆಗಾಗಿ ಇರುವ ಅರಣ್ಯ ಇಲಾಖೆ ಇದ್ದು ಇಲ್ಲದಂತಾದರೆ ಸರ್ಕಾರ ತನ್ನ ಲಾಭ ಗಳಿಸುವಿಕೆಯ ಮತ ಎಣಿಕೆಯ ದೃಷ್ಟಿಕೋನದಲ್ಲಿದೆಯೇ ವಿನಃ ಭೂಮಿಯನ್ನು ರಕ್ಷಿಸುವ ಬಗ್ಗೆ ಯಾವ ಗಂಭೀರ ಚಿಂತನೆಯನ್ನು ನಡೆಸುತ್ತಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಗಾಗ ಏಳುವ ಪರಿಸರವಾದಿಗಳ ಧ್ವನಿ ಕೂಡ ಕ್ಷೀಣಿಸುತ್ತಿದೆ. ಮರಗಳ ನಾಶದ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿ ಸೂಕ್ತ ಕ್ರಮವನ್ನು ಶೀಘ್ರವೇ ಕೈಗೊಂಡು ಪರಿಸರದ ಉಳಿವಿಗಾಗಿ ಬದ್ಧರಾಗಲಿ ಎಂಬುದು ನಮ್ಮ ಆಶಯ.